ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಸಂತ ಅಲೋಷಿಯಸ್ ಕಾಲೇಜಿನ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾನು ಅವನಲ್ಲ ಅವಳು ಕನ್ನಡ ಚಲನಚಿತ್ರ ಪ್ರದರ್ಶನವು ಕಾಲೇಜಿನ ಎಲ್ಸಿಆರ್ಐ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಂಗ ಕಲಾವಿದೆ ಆರ್ಜೆ ಕಾಜಲ್ ಅವರು ಮಾತನಾಡಿ, ನಾನು ಅವನಾಗಿ ಹುಟ್ಟಿ ಅವಳಾಗಿ ಬದಲಾದ ತನ್ನ ಜೀವನದ ಅನುಭವಗಳನ್ನು ಮುಂದಿಟ್ಟರು. ಬಯಾಲಜಿಕಲ್ ನಾನು ಹುಟ್ಟಿದ್ದು ಗಂಡಾಗಿ, ಎಲ್ಲರ ಥರ ಒಂದು ಗಂಡು ಮಗು ಥರ ಎಲ್ಲ ನಮ್ಮ ತಂದೆ ತಾಯಿ ಪ್ರೀತಿ ಮಾಡೋದು, ತುಂಬ ಎಲ್ಲ ನಮ್ಮ ಅಣ್ಣ ತಮ್ಮರೆಲ್ಲ ಪ್ರೀತಿ ಮಾಡ್ತಿದ್ರು. ಹಾಗೆ ನನ್ನ ಬೆಳವಣಿಗೆಯಿಂದ 5 ವರ್ಷ 6 ವರ್ಷ ನಂತರ ನನ್ನ ಬದಲಾವಣೆಗೆ ಚೇಂಜ್ ಆಯಿತು. ಅಂದರೆ ನಮ್ಮ ಅಣ್ಣ ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಡ್ತಿದ್ದ, ಇನ್ನೊಬ್ಬ ಅಣ್ಣ ಕಬಡ್ಡಿ ಆಡೋಕ್ಕೆ ಹೋಗ್ತಿದ್ದ. ಆದರೆ ನಾನು ರಂಗೋಲಿ ಹಾಕ್ತಿದ್ದೆ, ತುಟಿ ತುಂಬ ಲಿಪ್ಸ್ಟಿಕ್ ಹಾಕತ್ತಿದ್ದೆ, ಕಣ್ಣು ತುಂಬ ಕಣ್ಕಪ್ ಹಾಕೊಳ್ತಿದ್ದೆ. ಅದ್ರ ಬಗ್ಗೆ ನಮ್ಮ ಮನೇಲಿ ಏನು ಅಭ್ಯಂತರ ಯಾರಿಗೂ ಇರಲಿಲ್ಲ. ಆದರೆ ನಾನು ಬೆಳೀತಾ 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 ನನ್ನ ನಡವಳಿಕೆ ಇತ್ತಲ್ಲ, ನಡ್ಕೊಂಡು ಹೋಗ್ತಾ ಇದ್ದಿದ್ದು, ಆ ಬದಲಾವಣೆ ನಮ್ಮ ಅಣ್ಣನಿಗೆ ಸಹಿಸೋಕ್ಕಾಗ್ತಿರ್ಲಿಲ್ಲ. ದಿನಾ ಬಂದು ನನಗೆ ಹೊಡಿತಿದ್ದ. ಏನಂತಂದರೆ, ಈ ಥರ ನಡೀತಾ ಇದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಬೈತವ್ರೆ ಅಂತ. ಮತ್ತು ನಮ್ಮ ತಾಯಿ ನನ್ನ ಸಪೋರ್ಟ್ ಮಾಡ್ತಿದ್ರು, ಹೇಗ್ರೆ ಇಲ್ಲಿ ನಿನ್ಗೆ ಯಾಕೆ ಹೋಗು ಅಂತ. ನಾನು ನಮ್ಮ ಅಣ್ಣನಿಗೆ ಏನು ಕೇರ್ ಮಾಡ್ತಾ ಇರಲಿಲ್ಲ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಈ ಭೂಮಿ ಮೇಲೆ ನಾನು ಒಬ್ಬಳೇ ಅಂದ್ಕೊಂಡಿದ್ದೆ. ಖಂಡಿತವಾಗಿ ನಾನು ಅದೇ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆದರೆ ಯಾಕೆ ಆಲೋಚನೆ ಅಂದರೆ, ಆ ವಯಸ್ಸು ಆಗಿತ್ತು. ನನ್ನ ವಯಸ್ಸು ಬದಲಾವಣೆ ಆಗ್ತಾ 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 ನನ್ನ ತುಂಬ ಬದಲಾವಣೆ ಅಂತಂದರೆ ಸೀರೆ ಉಟ್ಕೊಳ್ಳೋವರೆಗೂ ಬಂದ್ಬಿಟ್ಟಿತ್ತು ನನ್ನ ಸ್ಥಿತಿ. ಬಳಿಕ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಡೆನಿಸ್ ಫರ್ನಾಂಡಿಸ್ ಅವರು ಮಾತನಾಡಿ, ಕನ್ನಡ ಭಾಷೆ ಪ್ರೇಮ ಕೇವಲ ಕನ್ನಡ ರಾಜ್ಯೋತ್ಸವದ ದಿನ ಮತ್ತು ನವೆಂಬರ್ನಲ್ಲಿ ಮಾತ್ರ ಇರಬಾರದು. ಅದು ನಮ್ಮ ಮಾತೃಭಾಷೆ. ಅದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು. ನಮ್ಮ ಆಚರಣೆ ಕೆಲವೊಮ್ಮೆ ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿದೆ. ನವೆಂಬರ್ 1ರಂದು ಒಂದು ರಜೆ ಸಿಗ್ತದೆ, ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ. ಆ ದಿನ ಕೆಲವು ಕನ್ನಡ ಹಾಡುಗಳು ಸಿಗ್ತವೆ, 1-2 ಕಡೆ ಭಾಷಣಗಳು ಸಿಗ್ತವೆ. ನಂತರ ನಮಗೆ ಕನ್ನಡ ತುಂಬ ಸಲ ಮರೆತು ಹೋಗುವುದೂ ಇದೆ. ಎಲ್ಲಿಯೋ ಮೂಲೆ ಗುಂಪಾದ ಪರಿಸ್ಥಿತಿಯು ಕನ್ನಡಕ್ಕೆ ಬಂದದ್ದಾಗಿದೆ. ಇದಕ್ಕೆಲ್ಲ ಕಾರಣ ಏನು? ಕಾರಣ ನಮ್ಮಲ್ಲಿರುವ ಭಾಷೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಕೀಳರಿಮೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಅಭಿನಯದ ಹಾಗೂ BS ಲಿಂಗದೇವರು ಚಿತ್ರಕಥೆ ಮತ್ತು ನಿರ್ದೇಶನದ ನಾನು ಅವನಲ್ಲ ಅವಳು ಚಲನಚಿತ್ರವನ್ನು ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಚಿನ್ನಸ್ವಾಮಿ, ಸದಸ್ಯ ಸಂಚಾಲಕರಾದ ಡಾಕ್ಟರ್ ವಿಶ್ವನಾಥ್ ಬದಿಕಾನ, ಸಂತ ಅಲೋಷಿಯಸ್ ಕಾಲೇಜಿನ ಕನ್ನಡ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸುಧಾಕುಮಾರಿ, ಸಂತ ಅಲೋಷಿಯಸ್ ಕಾಲೇಜು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹಾಲಿಂಗ ಭಟ್ಕೆ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, V4 ನ್ಯೂಸ್, ಮಂಗಳೂರು.